ಮಂಗಳೂರು ನಗರದಲ್ಲಿನ ಸಾರ್ವಜನಿಕರ ನೂರಾರು ಸಮಸ್ಯೆಗಳನ್ನು ಬಗೆಹರಿಸಲು ಪೂರಕವಾಗಿದ್ದ ಮಂಗಳೂರು ನಗರ ಪೊಲೀಸ್ ಕಮಿಷನರ್ ನಡೆಸಿಕೊಡ್ತಾ ಇದ್ದ ಫೋನ್ ಇನ್ ಕಾರ್ಯಕ್ರಮ ಸ್ತಬ್ಧಗೊಂಡು ಬರೋಬ್ಬರಿ 2 ವರ್ಷಗಳು ಆಗುತ್ತಾ ಬಂದಿವೆ. ಬಸ್ ಸಂಚಾರ, ಟ್ರಾಫಿಕ್ ದಟ್ಟಣೆ, ಫುಟ್ಪಾತ್ ಅಪರಾಧ, ಡ್ರಗ್ಸ್ ಮಾಫಿಯಾ, ಕಳ್ಳತನ, ಅಕ್ರಮ ಗೋಸಾಗಾಟ ಹೀಗೆ ದಿನನಿತ್ಯ ನಗರದಲ್ಲಿನ ಸಮಸ್ಯೆಗಳನ್ನು ನೇರವಾಗಿ ಅಧಿಕಾರಿಗಳ ಜೊತೆಗೆ ಸಂವಹನ ನಡೆಸಿ ಸಮಸ್ಯೆಗಳನ್ನು ಬಗೆಹರಿಸಲು ಈ ಫೋನ್ ಇನ್ ಕಾರ್ಯಕ್ರಮ ಹೆಚ್ಚು ಪೂರಕವಾಗಿತ್ತು. ರಾಜ್ಯದಲ್ಲೇ ಮೊದಲ ಬಾರಿಗೆ ಜನಸ್ನೇಹಿ ಪೊಲೀಸ್ ವ್ಯವಸ್ಥೆ ತಂದಿದ್ದಂತಹ ಮಂಗಳೂರು ಪೊಲೀಸರ ಈ ಯೋಜನೆಯನ್ನ ಬಳಿಕ ಉಳಿದ ಜಿಲ್ಲೆಗಳಲ್ಲೂ ಅಳವಡಿಸಿಕೊಡಲಾಗಿತ್ತು. ಫೋನ್ ಇನ್ ಕಾರ್ಯಕ್ರಮ 100ಕ್ಕೂ ಅಧಿಕ ಸಂಚಿಕೆಗಳನ್ನು ಯಶಸ್ವಿಯಾಗಿ ಪೂರೈಸಿತ್ತು. ಮಂಗಳೂರಿನ ಅಂದಿನ ದಕ್ಷ ಪೊಲೀಸ್ ಅಧಿಕಾರಿ, ನಗರ ಪೊಲೀಸ್ ಆಯುಕ್ತರಾಗಿದ್ದ ಡಾಕ್ಟರ್ ಎಂ ಚಂದ್ರಶೇಖರ್ 2016 ಆಗಸ್ಟ್ 5ರಂದು ಮೊದಲ ಫೋನ್ ಇನ್ ಕಾರ್ಯಕ್ರಮವನ್ನು ಆರಂಭಿಸಿ ಜನ ಮೆಚ್ಚುಗೆಯನ್ನು ಪಡೆದಿದ್ರು. ಪ್ರತಿ ಶುಕ್ರವಾರ ಬೆಳಗ್ಗೆ 10ರಿಂದ 11 ಗಂಟೆಯವರೆಗಿನ 1 ಗಂಟೆ ಸಮಯವನ್ನು ಸಾರ್ವಜನಿಕರ ಅಹವಾಲು ಕೇಳಲು ಮೀಸಲು ಇರಿಸಲಾಗಿತ್ತು. ಬಳಿಕ ಬಂದಂತಹ ಪೊಲೀಸ್ ಆಯುಕ್ತರುಗಳಾದ TR ಸುರೇಶ್, ಸಂದೀಪ್ ಪಾಟೀಲ್, PS ಹರ್ಷ ಅವರಿಗೂ ಈ ಕಾರ್ಯಕ್ರಮ ಚೆನ್ನಾಗಿ ಮೂಡಿಬಂದಿತ್ತು. ಈ ಸಂದರ್ಭದಲ್ಲಿ ಮಂಗಳೂರು ಪೊಲೀಸ್ ಕಮಿಷನರೇಟ್ ವ್ಯಾಪ್ತಿಯಲ್ಲಿ ಕಾನೂನು ಸುವ್ಯವಸ್ಥೆ ಸಂಪೂರ್ಣ ಹತೋಟಿಯಲ್ಲಿ ಇತ್ತು. ಸಾರ್ವಜನಿಕರ ಅಹವಾಲುಗಳನ್ನು ಸ್ವತಃ ಪೊಲೀಸ್ ಕಮಿಷನರೇ ಕೇಳುತ್ತಿದ್ದು ಈ ಕಾರ್ಯಕ್ರಮದ ವಿಶೇಷ. ಇದರ ಜೊತೆ DCP, ACP, ಸಂಚಾರಿ ವಿಭಾಗದ ಹಿರಿಯ ಅಧಿಕಾರಿಗಳು, ಬಸ್ ಮಾಲಕರ ಸಂಘದ ಪದಾಧಿಕಾರಿಗಳು, RTO ಅಧಿಕಾರಿಗಳು ಸೇರಿ ವಿವಿಧ ಅಧಿಕಾರಿಗಳ ಸಮ್ಮುಖದಲ್ಲೇ ಸಮಸ್ಯೆಗಳು ಆನ್ ದಿ ಸ್ಪಾಟ್ ಪರಿಹಾರ ಕಾಣ್ತಾ ಇದ್ವು. ಪ್ರತಿ ಫೋನ್ ಇನ್ ಕಾರ್ಯಕ್ರಮದಲ್ಲಿ ಕೇವಲ 1 ಗಂಟೆಯಲ್ಲೇ ಕಡಿಮೆ ಪಕ್ಷ 30ರಿಂದ 50 ಕರೆಗಳು ಬರ್ತಾ ಇತ್ತು. ಆದ್ದರಿಂದ ಮತ್ತೆ ಪೊಲೀಸ್ ಆಯುಕ್ತರು ಜನಸ್ನೇಹಿ ಕಾರ್ಯಕ್ರಮವಾಗಿರುವಂತಹ ಫೋನ್ ಇನ್ ಮತ್ತೆ ಆರಂಭಿಸಬೇಕು ಎಂದು ಸಾರ್ವಜನಿಕರ ಹಿತರಕ್ಷಣಾ ವೇದಿಕೆಯ ಅಧ್ಯಕ್ಷ ಹನುಮಂತ ಕಾಮತ್ ಹಾಗೂ ಸಾಮಾಜಿಕ ಹೋರಾಟಗಾರ ರಾಜರತ್ನ ಸನಿಲ್ ಆಗ್ರಹ ಮಾಡಿದ್ದಾರೆ. ಪ್ರತಿ ಕಾರ್ಯಕ್ರಮದಲ್ಲಿ 35ಕ್ಕಿಂತ 50, 60ರವರೆಗೆ ಫೋನ್ಗಳು ಬರ್ತಾ ಇತ್ತು. ಇದರಲ್ಲಿ ನಮ್ಮ ಟ್ರಾಫಿಕ್ ಸಮಸ್ಯೆ, ಒಂದು ಪಾರ್ಕಿಂಗ್ ಇದು ಸಮಸ್ಯೆ, ಬಸ್ಸನ್ನು ನಿಲ್ಲಿಸದೇ ಇರುವುದು, ಬಸ್ಸನ್ನು ಕೈ ತೋರಿಸಿದರೂ ನಿಲ್ಲಿಸುವುದಿಲ್ಲ, ಬಸ್ ಸ್ಟ್ಯಾಂಡ್ನೊಳಗೆ ತರುವುದಿಲ್ಲ ಹೇಳುವಂಥದ್ದು. ರಾತ್ರಿ ನಮ್ಮ ಏರಿಯಾದಲ್ಲಿ ಕೆಲವು ಹುಡುಗರು ಗಾಂಜಾ ಸೇರ್ತಾರೆ, ಕೆಲವು ಹುಡುಗಿಯರು ಬಿಯರ್ ತರ್ತಾರೆ, ಮತ್ತು ಸಂಜೆ ಆಗುವಾಗ ಕೆಲವು ಜೋಡಿ ಹಕ್ಕಿಗಳು ಮರದ ಸೈಡಿನಲ್ಲಿ ಬಂದು ದಿನ ನಿಲ್ತಾರೆ ಹೇಳುವಂಥ ಒಂದು ದೂರುಗಳು ಬರ್ತಾಯಿತ್ತು. ಅದು ಏನಾಗ್ತಿತ್ತು ಹೇಳಿದರೆ, ಕಮಿಷನರವರು ಆ ಕಾರ್ಯಕ್ರಮದ ದಿವಸ ಬಸ್ ಮಾಲಕರ ಸಂಘದವರು ಮತ್ತು ನಮ್ಮ ಎಲ್ಲ DCP, ACP, ಸರ್ಕಲ್ ಇನ್ಸ್ಪೆಕ್ಟರ್ಗಳನ್ನು ಕೂತ್ಕೊಳ್ಳಿಸಿ ಈ ಅಹವಾಲು ಕೇಳ್ತಾ ಇದ್ದರು. ಅವಾಗ ಏನಾಗ್ತಿತ್ತು, ಕೆಲವು ಸಮಸ್ಯೆಗಳಿಗೆ ಆನ್ ದಿ ಸ್ಪಾಟ್ ಪರಿಹಾರ ಆಗ್ತಿತ್ತು. ಯಾಕೆ ಆಗ್ತಿತ್ತು? ಇದು ಕಮಿಷನರ ಗಮನಕ್ಕೆ ಬಂದಿದೆ, ನಾವು ಇದರ ಬಗ್ಗೆ ಅಸಡ್ಡೆ ತೋರಿಸಿದರೆ ನಾಳೆ ಕೇಳಿದರೆ ನಮಗೆ ಬರ್ತದೆ ಹೇಳುವ ಒಂದು ಭಯ ಈ ಸರ್ಕಲ್, ಈ SIಗಳಿಗೆ ಇದ್ದುದರಿಂದ ಸಮಸ್ಯೆ ಪರಿಹಾರ ಆಗ್ತಿತ್ತು. ಈಗ ಈ ಹೊಸ ಕಮಿಷನರ್ ಶಶಿಕುಮಾರ್ ಬಂದ ಮೇಲೆ ಈ ಫೋನ್ ಇನ್ ಕಾರ್ಯಕ್ರಮ ಎಲ್ಲಿ ಹೋಗಿದೆ ಹೇಳಿ ಗೊತ್ತಾಗೋದಿಲ್ಲ. ಜನರಿಗೆ ಸಮಸ್ಯೆ ಜಾಸ್ತಿ ಆಗಿದೆ. ಈ ಫೋನ್ ಇನ್ ಕಾರ್ಯಕ್ರಮ ಇರುವಾಗ ಈ ವಾಹನ ನಿಲುಗಡೆಯವರು ಕೂಡ ಹೆದರ್ತಿದ್ರು, ನಾಳೆ ಫೋನ್ನಲ್ಲಿ ಕೇಳ್ತಾರೆ ಹೇಳುವಂಥದ್ದು. ಪೊಲೀಸ್ನವರು ಕೂಡ ಎಲ್ಲಿಯಾದರೂ ನೆರಳಿಗೆ ಹೋಗಿ ನಿಲ್ತಿರಲಿಲ್ಲ, ಟ್ರಾಫಿಕ್ ಪೊಲೀಸರು ಕಣ್ಣಿಡ್ತಿದ್ರು. ಈಗ ಯಾರಿಗೆ ಗೊತ್ತಾಗ್ತದೆ? ಇದರಿಂದ ಒಂದು ಜನರ ಚಿಕ್ಕ ಚಿಕ್ಕ ಸಮಸ್ಯೆಗಳಿಗೆ ಪರಿಹಾರ ಸಿಕ್ಕುವಂಥದ್ದು ಇಲ್ಲ. ಇದರಿಂದ ಈಗ ಜನರು ಹೇಳ್ತಾರೆ, ಈ ಹೊಸ ಕಮಿಷನರ್ ಬಂದು ಯಾಕೆ ಬಂದ್ ಮಾಡಿದರು ಮಾರ್ರೆ, ಇದೊಂದು ಇಲಾಖೆಯ ಅತ್ಯುತ್ತಮವಾದಂಥ ಒಂದು ಕಾರ್ಯಕ್ರಮ ಆಗಿತ್ತು, ನಮ್ಮ ಸಮಸ್ಯೆಗಳಿಗೆ ಒಂದು ಪರಿಹಾರ ಸಿಕ್ತಿತ್ತು ಅಂತ ಅವರು ಹೇಳ್ತಾರೆ. ನಮ್ಮ ಶಶಿಕುಮಾರ್ರವರು ಈ ಫೋನ್ ಇನ್ ಕಾರ್ಯಕ್ರಮವನ್ನು ಈ ತಿಂಗಳ ಕೊನೆಯ ಒಳಗೆ ಪ್ರಾರಂಭ ಮಾಡಿ ಪ್ರತಿ ತಿಂಗಳ 3ನೇ ಶನಿವಾರ ಈ ಕಾರ್ಯಕ್ರಮ ಇಡಬೇಕು ಹೇಳುವಂಥದ್ದು ಸಾರ್ವಜನಿಕರ ಪರವಾಗಿ ನನ್ನ ಕಳಕಳಿಯ ವಿನಂತಿ.
ನಮ್ಮ ಅಭಿಪ್ರಾಯ ಏನಂತ ಹೇಳಿದ್ರೆ ಈ ಬಾರಿ ಕಮಿಷನರ್ ಅವರು ಬಹಳ ಒಂದು ಉತ್ಸಾಹಯುತದ ಕಮಿಷನರ್ ಬಂದಿದ್ದಾರೆ. ಆದರೆ ಅವರೊಂದು ಕೆಲವೊಂದು ವಿಷಯ ಅಂದರೆ ಈ ಅಹವಾಲು ಸ್ವೀಕಾರ ಒಂದು ಇದನ್ನು ಮಾಡ್ತಾ ಇದ್ರು ಸಭೆ ಥರ, ಅಂದರೆ ಫೋನ್ ಇನ್ ಕಾರ್ಯಕ್ರಮ ಮೂಲಕ. ಈ ಫೋನ್ ಇನ್ ಇದರಲ್ಲಿ ಏನೊಂದು ಲಾಭ ಆಗ್ತಿತ್ತು ಅಂತ ಹೇಳಿದ್ರೆ ಸಾರ್ವಜನಿಕರು ಮನೆಯಲ್ಲಿ ಕೂತಲ್ಲೇ ಫೋನ್ ಮಾಡಿಕೊಂಡು ಹೇಳ್ಕೊಬೋದು, ಅಂದರೆ ಏನಾದರೂ ಗೌಪ್ಯವಾಗಿ ನಡೀತಿತ್ತು. ಇದರಲ್ಲಿ ತುಂಬ ಸಮಸ್ಯೆಗಳು ಕ್ಲಿಯರ್ ಆಗ್ತಿತ್ತು. ಇದರಲ್ಲಿ ಒಂದು ಉದಾಹರಣೆ ಹೇಳಬೇಕಂದ್ರೆ ಪಾರ್ಕಿಂಗಿಂದ ಹಿಡಿದು ಅಥವಾ ಬಸ್ಸುಗಳು ಟ್ರಿಪ್ ಕಟ್ ಮಾಡೋದ್ರಿಂದ ಹಿಡಿದು ಅಥವಾ ಗಾಂಜಾ ಕೇಸ್ ಇರ್ಬೋದು, ಯಾವುದೇ ಒಂದು ವಿಷಯಕ್ಕೂ ಅದರಲ್ಲಿ ಉತ್ತಮ ಸ್ಪಂದನೆ ಇತ್ತು. ಒಂದು 40ರಿಂದ 50ರವರೆಗೂ ಇದು ಕಂಪ್ಲೇಂಟ್ಸ್ಗಳು ಬರ್ತಾ ಇತ್ತು. ಇದು ಒಂದು ಉತ್ತಮವಾದ ಒಂದು ಪ್ರೋಗ್ರಾಮ್. ಅಂದರೆ ಈಗ ಸ್ಟೇಷನ್ಗಳಿಗೆ ಬಂದು ಜನರಿಗೆ ತಿಳಿಸಿ ಹೋಗುವಷ್ಟು ವ್ಯವಧಾನವಾಗಲಿ, ಸ್ವಲ್ಪ ಒಂದು ಅಂಶದಲ್ಲಿ ಭಯನೇ ಇದೆ ಅಂತ ಹೇಳ್ಬೋದು ನಾವು, ಹೆಚ್ಚು ಕಡಿಮೆ. ಅಂದರೆ ಸ್ಟೇಷನ್ಗೆ ಬರುವುದು ಹೋಗುವುದು ಅಂತ ಹೇಳಿದ್ರೆ ಅದು ಸ್ವಲ್ಪ ಭಯದ ವಾತಾವರಣ. ಹಾಗೆ ಅದಕ್ಕೋಸ್ಕರ ಈ ಫೋನ್ ಇನ್ನಲ್ಲಿ ನೇರವಾಗಿ ಕಮಿಷನರ್ಗೆ ಮುಟ್ಟಿಸುವಂಥ ವ್ಯವಸ್ಥೆ ಒಂದು ಉತ್ತಮ ವ್ಯವಸ್ಥೆ ಇತ್ತು. ಅದು ಈ ಬಾರಿ ಇತ್ತೀಚೆಗೆ ಅಂದರೆ ನಮ್ಮ ಶಶಿಕುಮಾರ್ ಅವರು ಉತ್ಸಾಹಿ ಆಗಿದ್ರು ಇದರ ಬಗ್ಗೆ ಸ್ವಲ್ಪ ಉದಾಸೀನ ಪ್ರವೃತ್ತಿ ಇದ್ದಾಗೆ ಕಾಣ್ತಾ ಇದೆ.